ಇಲ್ಲಿ ಸ್ಕೂಲ್ ಹೊಡೆದು ಬನ್ನೋ ಚಾಕ್ಲೇಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ ಪ್ಲೀಸ್. ಮಮ್ಮಿ ನೋಡಿ ಅಂತೆ ಕರೆಕ್ಟ್ ಊಟದ ಟೈಮಿಗೆ ಬಂದಿದ್ದಾನೆ. ಆದರೆ ಅನ್ನ ತುಂಬ ದಿನ 1 ವೀಕಿಂದ ಕೆನೆ ಒಟ್ಟು ಮಾಡಿ ಹೇಗೆಯೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ ಪ್ಲೀಸ್. ಏನಂತ ಹೇಳಿದರೆ, ಬೆಳಗ್ಗೆ ಆಯಿತು, ತಿಂಡಿ ಆಯಿತು. ತಿಂಡಿ ಏನು ಮಾಡಿದ್ದೆ, ಓಟ್ ದೋಸೆ. ಆಮೇಲೆ ಮಗನಿಗೆ ಬಾಕ್ಸಿಗೆಲ್ಲ ಹಾಕಿ ಕಳಿಸಿಕೊಟ್ಟೆ. ಅವನಿಗೆ ಇವತ್ತು ಹಾಫ್ ಡೇ. ದೊಡ್ಡ ಮಕ್ಕಳಿಗೆಲ್ಲ ಎಕ್ಸಾಮ್ ಆಗ್ತಾ ಉಂಟಲ್ಲ, ಅದಕ್ಕೆ ಅವನಿಗೆ ಹಾಫ್ ಡೇ. ಮಧ್ಯಾಹ್ನ ಬರ್ತಾನೆ, ಹಾಗೆ ಸ್ವಲ್ಪ ಫ್ರೀ ಇದೆ. ಹಾಗೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿಬಿಟ್ರೆ ಅವನ ಜೊತೆ ಆಟಾಡ್ತಾ ಇರ್ಬೋದು. ಇಲ್ಲಾಂದರೆ ಅವನು ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ಬೆಳಗ್ಗೆದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಟೊಮೆಟೊ ಸಾರು ಮತ್ತು ಕ್ಯಾಬೇಜ್ ಮಾಡುವ ಅಂತ ಇದ್ದೇನೆ. ಇವತ್ತು ಮಂಗಳವಾರ. ಆ್ಯಕ್ಚುಲಿ ನಮ್ಮಲ್ಲಿ ಟ್ಯೂಸ್ಡೇ ಯಾವತ್ತೂ ಸಹ ಕರೆಂಟು ಹೋಗ್ತದೆ. ಇವತ್ತೇನೂ ಹೋಗಲಿಲ್ಲ. ನಾನು ಅದಕ್ಕೆ ಹೋಗ್ತದೆ ಅಂತ ಕಾಯ್ತಾ ಕೂತ್ಕೊಂಡಿದ್ದೆ. ಏನು ಮಾಡೋದು ಅಂತ ಹೋಗಲಿಲ್ಲ. ಅದಕ್ಕೆ ಟೊಮೆಟೊ ಸಾರು ಮತ್ತು ಕ್ಯಾಬೇಜ್ ಮಾಡುವ ಅಂತ ಹೊರಟೆ. ಅದು ಹೋದ ದಿನ ಏನಾದರೂ ಮಾಡಬೇಕು, ಇವತ್ತು ಕಡ್ದು ಮಾಡಬೇಕು ಮಿಕ್ಸಿಯಲ್ಲಿ ಅಂತ ನೆನೆಸ್ತಾ ಇರ್ತದೆ. ಕರೆಂಟ್ ಇದ್ದ ದಿನ ಸಾಕು ಟೊಮೆಟೊ ಸಾರು ಮತ್ತು ಕ್ಯಾಬೇಜ್ ಅಂತ ಅನಿಸ್ತದೆ. ಹಾಗೇ ಆಗಿದೆ ನನ್ನದು ಸಹ. ಇದ್ದದ್ರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡುವ ಅಂತ. ಮತ್ತು ತುಂಬ ದಿನ ಆಯಿತು ಮೀನು ಅದು ಇದು ಅಂತ ತಿಂದು. ಸ್ವಲ್ಪ ತರಕಾರಿ ತಿನ್ನುವ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಮಧ್ಯಾಹ್ನಕ್ಕೆ ಕ್ಯಾಬೇಜು ರೆಡಿ ಆಯಿತು. ಕ್ಯಾಬೇಜು ಮತ್ತು ಟೊಮೆಟೊ ಸಾರು. ಇಲ್ಲಿ ಸ್ವಲ್ಪ ಕೋಳಿಗೆ ಮತ್ತು ನಾಯಿಗೆ ಒಂದು ಅನ್ನ ಬೇರೆಯೇ ಮಾಡೋದು ನಾವು. ಅಂದರೆ ವೈಟ್ ರೈಸ್ ಥರ ಮಾಡ್ತೇವೆ. ಅದಕ್ಕೆ ತುಂಬ ಸ್ಮೂತಾಗಿ ಅದಕ್ಕೂ ರೆಡಿ ಆಯಿತು. ನಮ್ಮ ಅನ್ನನೂ ರೆಡಿ ಆಯಿತು. ಇನ್ನು ಊಟ ಮಾಡೋದೊಂದೇ ಬಾಕಿ. ತುಂಬ ದಿನದಿಂದ ಕಾಯ್ತಾ ಇದ್ದೆ ಇದು ಪೋಸ್ಟಿಗೆ, ಬಂದಿರಲಿಲ್ಲ. ಈಗ ಬಂತು. ನೋಡಬೇಕಿನ್ನು ಏನು ಬರೆದಿದ್ದಾರೆ ಅಂತ ಹೇಳಿ ಚೆಕ್ ಮಾಡುವ, ಓಕೆ. ಕೆಲಸ ಎಲ್ಲ ಆಯಿತು. ಈಗ ಟೊಮೆಟೊ ಸಾರು ಮತ್ತು ಕ್ಯಾಬೇಜ್ ಮಾಡಿದ್ದೆ. ಇನ್ನು ಮಗ ಬರುವ ಹೊತ್ತು ಸಾಕ್ತಾ ಬಂತು. ನಿನ್ನೆದು ಕಷಾಯ ಕುಡಿದ ಮೇಲೆ ನನ್ನದು ಕಫ ಎಲ್ಲ ಹೋಯಿತು. ನೀವು ಸಹ ಅದು ಕಷಾಯ ಟ್ರೈ ಮಾಡಿ ಮನೇಲಿ. ಸಣ್ಣ ಸಣ್ಣ ಜ್ವರ ಶೀತಕ್ಕೆಲ್ಲ ಡಾಕ್ಟ್ರ್ ಹತ್ರ ಹೋಗೋದು ಯಾಕೆ ಸುಮ್ಮನೆ. ಇದೇ ಮನೆಯದು ಏನಾದರೂ ಒಂದು ಔಷಧಿ ಎಂತಾದರೂ ಗೊತ್ತಿದ್ದರೆ ತುಂಬ ಬೆನಿಫಿಟ್ ಆಗ್ತದೆ. ಡಾಕ್ಟ್ರ್ ಹತ್ರ ಹೋದ್ರಂತೂ ಕಡಿಮೆ ಅಂದರೂ 1,000 ಬೇಕಾಗ್ತದೆ. ಅದರೊಟ್ಟಿಗೆ ಒಂದು ಇಷ್ಟು ರಾಶಿ ಟ್ಯಾಬ್ಲೆಟ್ ಕೊಡ್ತಾರೆ. ಅದನ್ನೆಲ್ಲ ತೊಗೊಂಡು ಬಂದು ಸುಮ್ಮನೆ ಹೆಲ್ತ್ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಕಷಾಯ ಎಲ್ಲ ಮಾಡಿ ಕೊಡಿದ್ರೆ ಶೀತ ಕಫ ಕಮ್ಮಿಯಾಗಿ ಹೋಗ್ತದೆ. ಒಂದು ಆಲ್ಮೋಸ್ಟ್ ಒಂದು ವಾರ ತನಕ ಯೂಸ್ ಮಾಡಬೇಕು ಮನೆ ಔಷಧಿ. ಅದರಲ್ಲೂ ಕಮ್ಮಿಯಾಗಿಲ್ಲ ಅಂದರೆ ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಿದ್ರೆ ಒಳ್ಳೆಯದು. ಸುಮ್ಮನೆ ಮತ್ತು ನಾವೇ ಅಂತಕ್ಕೆ ಡಾಕ್ಟ್ರ್ ಆಗೋದು ಅಲ್ವಾ. ಹಾಗೆ ಮತ್ತು ನನ್ನದು ಬ್ಲಾಗು ನಂಗೆ ಕೆಲವೊಮ್ಮೆ ಅನಿಸೋದು, ನಾನು ಸುಮ್ಮನೆ ಬ್ಲಾಗ್ ಮಾಡ್ತಾಯಿದ್ದೇನೆ, ಜನಗಳಿಗೇನು ಇನ್ಫಾರ್ಮೇಷನ್ ಹೋಗ್ತಾ ಇಲ್ಲ ಅಲ್ಲ ಅಂಥೇಳಿ. ಅದಕ್ಕೆ ಇವತ್ತಿಂದ ಡಿಸೈಡ್ ಮಾಡಿದ್ದೆ, ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡುವ. ಈ ಥರ ಎಲ್ಲ ಯಾರಿಗಾದರೂ ಹೆಲ್ಪ್ ಆಗಬೇಕಲ್ಲ. ಸುಮ್ಮನೆ ಬ್ಲಾಗ್ ನೋಡಿ ಟೈಮು ವೇಸ್ಟ್ ಮಾಡೋದಕ್ಕಿಂತ ಅವ್ರಿಗೇನಾದರೂ ಹೆಲ್ಪ್ ಆದರೆ ಅವರೊಂದು 4 ಜನಕ್ಕೆ ಹೇಳ್ತಾರೆ, 4 ಜನ ಇನ್ನು 4 ಜನಕ್ಕೆ, ಹಾಗೆ ಸೊಸೈಟಿನೇ ಒಳ್ಳೆಯದಾಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಒಂದು ಸ್ಮಾಲ್ ಸ್ಟೆಪ್ಪು ಟ್ರೈ ಮಾಡುವ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿದ್ದು ಟಾಪಿಕ್ ಏನಂತ ಹೇಳಿದರೆ, ಕೆಲವರಿಗೆಲ್ಲ ಜೀವನದಲ್ಲಿ ಜಿಗುಪ್ಸೆಯಾಗಿ ಅಯ್ಯೋ ಜೀವನ ನನಗೆ ಇಷ್ಟು ಕಷ್ಟ, ಸತ್ತೋಗೋಣ, ಸುಸೈಡ್ ಮಾಡ್ಕೊಳ್ಳೋಣ ಅಂತೇಳಿ ನೆನೆಸ್ತಾ ಇರ್ತಾರೆ ತುಂಬ ಜನ. ಯಾಕಂದರೆ ಯಾವುದಾದ್ರು ಒಂದು ನ್ಯೂಸ್ ಚಾನಲ್ ಹೀಗೆ ಆನ್ ಮಾಡಿದರೆ ಬರೋದಾದ್ರಲ್ಲ ಅದೇ ವಿಷಯ, ಸುಸೈಡ್ ಅಂತ. ಸುಸೈಡ್ ಆದರೂ ಒಬ್ಬರೇ ಅಲ್ಲ, ಫುಲ್ ಫ್ಯಾಮಿಲಿ ಸುಸೈಡ್. ಮಕ್ಕಳನ್ನ ಕೊಂದು ಅಪ್ಪ ಅಮ್ಮ ಸುಸೈಡ್ ಮಾಡ್ಕೊಳ್ಳೋದು. ನೆನೆಸಿದ್ರೆ ನೆನೆಸೋದು ಇಷ್ಟು ಕಷ್ಟ ಉಂಟಾ ಲೈಫು ಅಂತ.
ಅದ್ರ ಕಷ್ಟ ಬಂದವರಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಇರ್ತದೆ ಅಂತ. ಬಾಯಲ್ಲಿ ಹೇಳಲಿಕ್ಕೆ ತುಂಬ ಈಸಿ ಆಗ್ತದೆ. ಹಾಗಂತ ಹೇಳಿ ನಾವು ಸಹ ಏನು ಕಷ್ಟನೇ ನೋಡಿಲ್ಲ, ಸುಖದಲ್ಲೇ ಬೆಳೆದಿರೋದು ಯಾರೂ ಇರುವುದಿಲ್ಲ. ಹುಟ್ಟಿನಿಂದ ಸಾಯೋ ತನಕ ಕಷ್ಟ ಇದ್ದದ್ದೇ. ಕೆಲವರು ಅದನ್ನು ಖುಷಿ ಖುಷಿಯಿಂದ ಇಗ್ನೋರ್ ಮಾಡಿಕೊಂಡು ಕಷ್ಟ ಜೊತೆನೇ ಬದುಕ್ತಾರೆ. ಕೆಲವರು ತಲೆ ಮೇಲೆ ಹಿಡ್ಕೊಂಡು ಬದುಕ್ತಾರೆ. ಅಷ್ಟೇ ಡಿಫ್ರೆನ್ಸ್ ಇರೋದು. ಕಷ್ಟ ಎಲ್ಲರಿಗೂ ಇರ್ತದೆ. ದುಡ್ಡಿದ್ದವರಿಗೂ ಕಷ್ಟನೇ, ದುಡ್ಡಿಲ್ಲದವರಿಗೂ ಕಷ್ಟನೇ. ಕಷ್ಟ ಎಲ್ಲರನ್ನು ಬಿಡೋದೇ ಇಲ್ಲ. ಅದಕ್ಕೆ ನನ್ನೊಂದು ಸಿಂಪಲ್ ಟಿಪ್ಸು ಅಂದರೆ, ಮೊದಲಿನ ಕಾಲದಲ್ಲಿ ಹೇಗಿತ್ತಂದರೆ, ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇದೆ. ಏನು ಅಂತ ಹೇಳಿದರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಎರಡೇ ಇದ್ದಿತ್ತು ಮನುಷ್ಯನಿಗೆ. ಅದೇ ಒಂದೆರಡು ಇದ್ದಿದ್ದು, ಮದುವೆ ಆಗೋದು ಹೇಗೆ ಅಂತ, ಮನೆ ಕಟ್ಟೋದು ಹೇಗೆ ಅಂತ. ಆದರೆ 21st ಸೆಂಚುರಿ ಬಂದಾಗ ಅದೆಲ್ಲ ಚೇಂಜ್ ಆಯಿತು. ಏನಾಗಿದೆ ಅಂದರೆ, ಈಗ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, EMI ಬಿಲ್ ಕಟ್ಟಿ ನೋಡು, ಮಕ್ಕಳನ್ನು ಸ್ಕೂಲಿಗೆ ಹಾಕಿ ನೋಡು, ವೆಹಿಕಲಿದ್ದು EMI ಕಟ್ಟಿ ನೋಡು, TV ಫ್ರಿಜ್ಜು ಎಲ್ಲ EMIಯಲ್ಲಿ ಬಂದು ಜನಗಳಿಗೆ ಈ ಅಡ್ವರ್ಟೈಸ್ ಎಲ್ಲ ನೋಡಿ ನೋಡಿ ಆಸೆನೂ ಜಾಸ್ತಿ ಆಯಿತು. 500 ರೂಪಾಯಿ ಕೊಟ್ಟರೆ ಎಲ್ಲ ವಸ್ತು ಬರ್ತದೆ ಅಂತ ಆ್ಯಡ್ ಬೇರೆ ಶುರುವಾಯಿತು. ಎಲ್ಲರೂ ತೊಗೊಂಡು ಬಂದರು. ಹೊಸ ಮನೆ ಕಟ್ಟಿದರೆ ಸಾಕು, ಎಲ್ಲ ಸಹ EMIಯಲ್ಲಿ ಎಲ್ಲ ಸಹ ಬರ್ತದೆ. ಫ್ರಿಜ್ಜು ಅದು ಇದು ಎಲ್ಲ ಬಂದು ಅವನ ಇನ್ಕಮಿಗಿಂತ ಜಾಸ್ತಿ EMI ಮಾಡಿರ್ತಾರೆ. ಫಸ್ಟ್ ಮಂತ್ 2 ಮಂತ್ಸ್ ಎಲ್ಲ ಮ್ಯಾನೇಜಬಲ್ ಆಗಿ ಹೋಗ್ತದೆ ಅವರದ್ದೆಲ್ಲ. ಯಾಕಂದರೆ ಕೆಲವರೆಲ್ಲ ಗಿಫ್ಟೆಲ್ಲ ದುಡ್ಡು ಎಲ್ಲ ಕೊಡೋದಿರ್ತದೆ. ಅದನ್ನೆಲ್ಲ ಒಟ್ಟು ಮಾಡಿ ತಿಂಗಳು EMI ಕಟ್ಟುವಾಗ ಗೊತ್ತಾಗೋದಿಲ್ಲ. ಆರಾಮ ಹೋಗ್ತದೆ. ಆಮೇಲೆ ಅದು ಗಿಫ್ಟ್ ಕೊಟ್ಟಿದ್ದೆಲ್ಲ ಮುಗ್ದಿರ್ತದಲ್ಲ. ಆಮೇಲೆ EMI ಕಟ್ಟುವಾಗ ಗೊತ್ತಾಗ್ತದೆ, ನಂದು ಸ್ಯಾಲ್ರಿಗಿಂತ ಜಾಸ್ತಿ EMI ಆಗಿದೆ ಅಂತ. ಆವಾಗ ಶುರುವಾಗ್ತದೆ ತಲೆ ಬಿಸಿ. ಅದಕ್ಕೆ ಹೇಳೋದು, EMI ನೋಡುವಾಗ ಚಂದ, ಇಷ್ಟೇ ಕಟ್ಟಲಿಕ್ಕಾ, ಏನು ತುಂಬ ಈಸಿಯಲ್ಲಿ ಸಿಗ್ತದೆ, ಹಾಗೆ ಹೀಗೆ ಅಂತ ನಾವು ನೆನೆಸ್ಕೊಳ್ತೇವೆ. ಆಮೇಲೆ ಅದನ್ನು ಕಟ್ತಾ ಹೋದಾಗಲೇ ಗೊತ್ತಾಗೋದು ಅದಕ್ಕಿಂತ ಜಾಸ್ತಿ ನಾವು ಪೇ ಮಾಡಿರ್ತೇವೆ ಅಂತ. ಅದಕ್ಕಿಂತ ಒಳ್ಳೆಯದಂದರೆ ಸೇವಿಂಗ್ ಮಾಡೋದೇ ಒಳ್ಳೆಯದು. ಯಾವುದಾದ್ರು ಒಂದು ವಸ್ತು ತೊಗೊಳ್ಬೇಕಂತ ಹೇಳಿದರೆ 1 ವರ್ಷ ಮುಂಚೆನೇ ಸ್ವಲ್ಪ ಸೇವಿಂಗ್ ಮಾಡಿ, ಕ್ಯಾಶ್ ಕೊಟ್ಟೆ ತೊಗೊಳ್ಳಿ. ನಿಮಗೂ ಆರಾಮಾಗಿರ್ತದೆ, ಟೆನ್ಷನ್ ಇರೋದಿಲ್ಲ, ಫ್ಯಾಮಿಲಿಯಲ್ಲಿ ಕಿರಿಕಿರಿ ಸಹ ಇರೋದಿಲ್ಲ. ಈಗ ಗೋಲ್ಡ್ ಸಹ ಹಾಗೆ, ಏನಾದರೂ ಲೇಡೀಸ್ ತೊಗೊಳ್ಬೇಕಂತ ಹೇಳಿದರೆ 1-2 ವರ್ಷ ಮುಂಚೆನೇ. ವರ್ಕಿಂಗ್ ವುಮೆನ್ಸ್ ಆದರೆ ಆರಾಮಸೆಯಾಗಿ ಅವ್ರ ಸ್ಯಾಲ್ರಿ ಸೇವ್ ಮಾಡ್ಬೋದು. ಆದರೆ ಮನೇಲಿದ್ದ ಹೆಂಗಸರಾದರೆ ಸ್ವಲ್ಪ ಖರ್ಚು ಕಮ್ಮಿ ಮಾಡಿ ಅದರಲ್ಲೇ ಸ್ವಲ್ಪ ಸೇವಿಂಗ್ ಮಾಡ್ತಾ ಸಣ್ಣದೇನಾದರೂ ಒಂದು ತೊಗೊಳ್ತಾ ಹೋಗ್ಬೋದು. ದೊಡ್ಡದೆಂತಾದ್ರು ತೊಗೊಳ್ಬೇಕಾದ್ರೆ ಈಗಿನ ಗೋಲ್ಡ್ ರೇಟಿಗೆ ಎಂತಾರು ಒಂದು ಜಾಕ್ಪಾಟ್ ಆಗಬೇಕಂತ ಅಷ್ಟು ಮೇಲೆ ಹೋಗಿದೆ ಗೋಲ್ಡ್ ರೇಟು. ಹಾಗೆ ಸುಸೈಡ್ ಎಲ್ಲ ಮಾಡ್ಕೊಳ್ಬಾರ್ದು ಯಾರು ಸಹ. ಸುಮ್ಮನೆ ಲೈಫ್ ಇರೋದು ಒಂದೇ, ಏನು ಕಷ್ಟ ಬಂದರೂ ಸಹ ಅದನ್ನು ಫೇಸ್ ಮಾಡಬೇಕು. ಸುಮ್ಮನೆ ಸುಸೈಡ್ ಮಾಡಿ ಏನುಂಟು ಲಾಭ? ನೆನ್ಪಿಟ್ಕೊಳ್ಳೋರೊಂದು ನಿಮ್ಮದು 15 ದಿನವೂ ನೆನ್ಪಿಟ್ಕೊಳ್ಳೋದಿಲ್ಲ. ಅವರಿಗೋಸ್ಕರ ನೀವು ಅವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅಂತೇಳಿ ಮರ್ಯಾದೆ ಹೋಯ್ತು ಅಂತೇಳಿ ನೀವು ಸುಸೈಡ್ ಮಾಡ್ಕೊಂಡ್ರಲ್ಲಿ ಅರ್ಥನೂ ಇರೋದಿಲ್ಲ. ಯಾಕಂದರೆ ಸತ್ತವರನ್ನು ನೆನಪು ಇಟ್ಕೊಳ್ಳೋದಿಲ್ಲ. ಇರುವಾಗ ಮಾತ್ರ ಬೇರೆಯವರಿಗೆ ಚಿಂತೆ ಇರೋದು ಅವ್ರ ಬಗ್ಗೆ. ಅವನು ಹಾಗಂತೆ ಹೀಗಂತೆ, ಇದು ಕೊಡಲಿಲ್ಲ ಅಂತೆ, ಅದು ತೆಗಿಲಿಲ್ಲ ಅಂತೆ. ಜಾಸ್ತಿ ಲೇಡೀಸಿಗೆ ಚಿಂತೆ ಶುರುವಾಗೋದು. ಅವ್ರ ಮನೇಲಿ ಅದು ತಂದ್ರಂತೆ, ಇದು ತಂದ್ರಂತೆ ಅಂತೇಳಿ ಅದನ್ನೆಲ್ಲ ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವಿದ್ದಾಗ ಚೆಂದ ಇರ್ತದೆ ಲೈಫು. ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ಸಹ ಸುಸೈಡ್ ಎಲ್ಲ ಮಾಡ್ಕೊಳ್ಬೇಡಿ. ಏನಿದ್ರೂ ಸಹ ಕಷ್ಟ ಬಂದಾಗ, ಕಷ್ಟದ ನಂತರ ಒಂದು ಜೀವನ ಇರ್ತದೆ, ಹ್ಯಾಪಿ ಮೂಮೆಂಟ್ಸ್ ಅಂತ. ನನಗೂ ಒಂದು ಟೈಮಲ್ಲಿ ಹೀಗೆ ಮನಸ್ಥಿತಿ ಆಗ್ತಾ ಇದ್ದಿತ್ತು. ನನಗೂ ಮಕ್ಕಳಾಗಿತ್ತು ತುಂಬ ಲೇಟು. ಆ ಟೈಮಲ್ಲೆಲ್ಲ ನೆನೆಸ್ತಾ ಇದ್ದಿತ್ತು, ಇಂಥ ಕಷ್ಟ ಎಲ್ಲ ನಮಗೆ ಬಂದಿತ್ತಾ ಹಾಗೆ ಹೀಗೆ ಅಂತ. ಆಮೇಲೆ ಆ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಬಂದಾಗ ನನಗೂ ಮಗು ಆಯಿತು, ಹ್ಯಾಪಿ ಲೈಫ್ ಆಯಿತು. ಅದೇ ಕಷ್ಟದಿಂದ ಸುಖಕ್ಕೆ ಎಲ್ಲರೂ ಬರ್ತಾರೆ. ಅದನ್ನೇ ಇಟ್ಕೊಂಡು ಚಿಂತೆ ಮಾಡಬಾರ್ದು ಅಂತ ಹೇಳೋದು ನಾನು. ಈ ವಿಡಿಯೋ ಯಾರಿಗಾದರೂ 1% ಯಾರಿಗಾದರೂ ಇಷ್ಟ ಆದರೆ ನನಗೊಂದು ಕಮೆಂಟ್ ಮಾಡಿ ಹೇಳಿ, ಏನು ನಿಮಗೆ ಇಷ್ಟ ಆಯಿತಾ ನಾನು ಹೇಳಿದ್ದು ಸ್ವಲ್ಪ ಆದರೂ ಹೇಳಿ.
ಓಕೆ. ಸ್ವಾಮಿ ನೋಡಿ ಅಂತೆ ಕರೆಕ್ಟ್ ಊಟದ ಟೈಮಿಗೆ ಬಂದಿದ್ದಾನೆ. ಆದರೆ ಅನ್ನ ಸ್ವಲ್ಪ ಬಿಸಿ ಇದೆ ಅವನದ್ದು, ಅದಕ್ಕೆ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಅದೇ ಟಾಮಿ ಕೊರ್ಕನಿಕ್ಕಿತ್ತೆ ವನಸ 1 ನಿಮಿಷ ಕಾಪಲ. ಓಕೆ ಓಕೆ ಅಂತ ನೋಡಿ ಬಲ್ಲ ಅಲ್ಲಾಡಿಸ್ತಿದ್ದಾನೆ ನಮ್ಮ ಟಾಮಿ. ಮಾತಾಡ್ತಾನೆ, ಮಾತಾಡುವ ನಾಯಿ ನೋಡಿ ನಮ್ಮದು. ಅದೇ ಟಾಮಿ ಅಲ್ಲಾಡಿ ಜೋರು ಅಲ್ಲಾಡಿಸ್ತಿದ್ದಾನೆ. ಬಾಲ ಜೋರು ಹಸಿವಾಗಿದೆ ಅವನಿಗೆ. ಟಾಮಿಗೆ ಜೋರು ಹಸಿವಾಗಿದ್ದ ಅಂತ ಸ್ವಲ್ಪ ಬಿಸಿ ಇದ್ದಿತ್ತು, ಆದರೂ ನೋಡಿ ಅದು ಹೇಗೆ ತಿಂತಾ ಇದ್ದಾನೆ. ನನಗೆ ಸ್ವಲ್ಪ ತಿಳಿ ಅನ್ನ ಉಪ್ಪಿನಕಾಯಿ ಎಲ್ಲರೂ ಹಾಕಿದರೆ ಒಳ್ಳೆ ಆಗ್ತದೆ. ಮೀನು ಕೋಳಿ ಅಂದರೆ ಇಷ್ಟ, ಇವತ್ತಿಲ್ಲ ಅಲ್ಲ, ಇದರಲ್ಲಿ ಅಡ್ಜಸ್ಟ್ ಮಾಡೋದು. ಹಾಯ್ ಅಪ್ಪು, ಹೌ ಆರ್ ಯು? ಫೈನ್. ಇಲ್ಲಿ ಸ್ಕೂಲ್ ಹೊಡೆದು ಬನ್ನ ಚಾಕ್ಲೇಟ್ ಚಕ್ಕೋಲಿ ಇದು ಕೆಲಸನಾ? ಸ್ಕೂಲು ಪೋಪಿನೇ ಹಿಂದೇನು ಪುರಕನ ಇರೋಣ. ಹಾಂ ಹ್ಯಾಂಡ್ ವಾಶ್ ಮಾಡ್ಪರಜಿ ತಾಲಜಿ ತಿನ್ಪಿನ್ ಚಕ್ಕಲಿದ್ದದಾಗಿತ್ತೆ. ಎಲ್ಲ ಟಿಫಿನಿಗೆ ಇತ್ತೇನೆ ಕಂತೀಪಿನಿ. ಭಾರಿ ಹುಷಾರಲ್ಲ ರೀ. ಈ ಬಾಬು ಟೈಗರ್ ಥರ ಕಾಣಿಸ್ತಿದ್ಯಾ, ಟೈಗರ್ ಬಾಯ್. ಹಾಂ ದೈಗಪ್ಪ ಡಸ್ಟ್ಬಿನ್ ಪಡ್ದೀನಿ ಬಾಕ್ಸ್ ಇಜ್ಜಿ ನಾನು ಬಾಬುಗೆ ಇದೇ ಪನ್ನಿ ಅದ ಟೀಚರ್ ಅಂಚಿ ತುನಗೆ ಅನ್ ಮೆಲ್ಲಡು ಡಸ್ಟ್ಬಿನ್ ಪಾಡಿ ಅಂದ ನನ್ನ ನೋ ಬಾಕ್ಸ್ ಎಡ್ಡ ಹಣ್ಣು ಮಮ್ಮಗೆ ಈಸಿ ಹಣ್ಣು. ಅಪ್ಪುಗೆ ಸಂಜೆದೊಂದು ಎಗ್ ಬೇಯ್ತಾ ಉಂಟು, ಅವನಿಗೀಗ ಊಟ ಕೊಡಬೇಕು. 1 ವೀಕಿಂದ ಕೆನೆ ಒಟ್ಟು ಮಾಡಿದ್ದೆ, ಅದನ್ನೀಗ ತುಪ್ಪ ಮಾಡುವ ಅಂತ ಹೊರಟಿದ್ದೇನೆ. ತುಂಬ ದಿನ ಆಯಿತು, ತುಪ್ಪ ಸಹ ಖಾಲಿಯಾಗಿತ್ತು. ಹಾಗೆ ಕೆನೆ ಎಲ್ಲ ಒಟ್ಟು ಮಾಡಿಟ್ರೆ ಆಮೇಲೆ ಸ್ವಲ್ಪ ಒಂದು ಹೆಪ್ಪ ಹಾಕಿಟ್ಟು ಒಂದಿನ ಬಿಟ್ಟರೆ ನಮಗೆ ರೆಡಿ ಆಗ್ತದೆ ತುಪ್ಪ ಮಾಡಲಿಕ್ಕೆ. ಹಾಗೆ ಅದು ಮಾಡುವ ಅಂತಿದ್ದೀನಿ ನಾನು. ನೋಡಿ ತುಪ್ಪ ಮಾಡುವಾಗ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹಾಕ್ತಾಯಿದ್ದೀನಿ. ಇದು ಏನು ಅಂತ ನನ್ನ ರೆಸಿಪಿ ಚಾನಲಲ್ಲಿ ಹೋಗಿ ನೋಡಿ. ಇದನ್ನೊಂದು 3 ಸತಿ ಹಾಕಬೇಕು, 3 ಸ್ಪೂನ್. ಬನಾನಾ ಲೀಫ್ ಯಾಕೆ ಅದು ಎಂತ ಮಾಡಲಿಕ್ಕೆ? ಹೇಗೆಯೋ ಎಂತಕ್ಕೆ ಅದು? ಎಂತ ಮಾಡೋದು ಅದರಲ್ಲಿ? You play. Baba 1 2 3 ಪಲ್ಲೆ ತಗೋ. 1 2 3 4 5 6 7 8 9 10 11 13 14 16 17 18 19 20 16 दादा मन फोन हां ಬಾಬು ಸ್ಕೂಲ್ ಒಂದು ಡ್ಯಾನ್ಸ್ ಕಲ್ಪಾರತ್ತೋ ಮನ್ಫುಲಿಗೆ ತಕ ಇಂಚೇನು ಅಂತ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಬಂಗಾರ ಗೆದ್ದನು ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಬಕ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣ ಸ್ಮೈಲಿ ಕೊರೊಂಡು ಡ್ಯಾನ್ಸ್ ಮಾಡ್ಬೋಣ. ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಮಕ್ಕ ನನಗೆ ಗೊತ್ತಿಲ್ಲ ಹಾಡು, ಬಾಬುಗೆ ಗೊತ್ತುಂಡತ್ತ ಪಲ್ಲೆ ಒಂಚಿ ಮುತ್ತ. ಕೆಲಸ ಮಾಡಿದಷ್ಟು ಮುಗಿಯೋದಿಲ್ಲ. ಈಗ ಸಂಜೆ ಒಂದು 6:30 ಆಯಿತು. ಇನ್ನು ಮಗುವಿಗೆ ದೋಸೆಗೆ ಕಡ್ದಿಡಬೇಕು, ಯಾಕಂದರೆ ಅವನು ತಿನ್ನೋದು ದೋಸೆ ಮಾತ್ರ, ಮತ್ತು ಬೆಳಿಗ್ಗೆ ತುಂಬ ಲೇಟ್ ಆಗ್ತದೆ. ಹಾಗಾಗಿ ದೋಸೆಗೆ ಕಡ್ದು ಅವನನ್ನು ಸ್ನಾನ ಮಾಡಿಸಿ ಊಟ ಮಾಡಿ 8:30 ಹಾಗೆ ಮಲಗ್ತಾನೆ. ಆಮೇಲೆ
ಮೊದಲೆಲ್ಲ 6 o'clock 6:30 ಹಾಗೆ ಹೇಳ್ತಿದ್ದ. ಈಗೇನು ಉದಾಸೀನ ಸ್ಟಾರ್ಟ್ ಆಗಿದೆ. 7:10 ಆಗ್ತದೆ. 8 o'clock ಅವನಿಗೆ ಹೋಗಬೇಕು. ಆಮೇಲೆ ನನಗೆ ಗಡಿಬಿಡಿ ಆಯಿತು ಇವತ್ತು. ಅದಕ್ಕೆ ನಾನು ಇವತ್ತು ಬೇಗನೆ ಮಲಗಿಸಿ ಬೇಗನೆ ಎಬ್ಸುವ ಅಂತಿದ್ದೀನಿ. ಹಾಗೆ ಇವತ್ತಿದು ಬ್ಲಾಗ್ ಸಹ ಇಲ್ಲಿಗೆ ಮುಗೀತು. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಗುಡ್ ನೈಟ್, ಟೇಕ್ ಕೇರ್.